ನಮಸ್ತೆ ಎಲ್ಲರಿಗೂ. ಜಗ್ಗು ತುಳು ಕನ್ನಡ ಚಾನೆಲ್ಗೆ ಸ್ವಾಗತಗಳು. ಕರ್ನಾಟಕ ರಾಜ್ಯದ ಸ್ಪೀಕರ್ ಆದ ಯುಟಿ ಖದರ್ ಅವರು ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳಕ್ಕೆ ಆಗಮಿಸಿದ್ದಾರೆ. ಕಂಬಳ ಬಗ್ಗೆ ಮಾತು ಕೇಳುವ ಬನ್ನಿ. ನಮ್ಮ ಹೆಮ್ಮೆಯ ಸ್ಪೀಕರ್ ಯುಟಿ ಖದರ್ ಅವರಿಗೆ ವೇದಿಕೆಗೆ ಸ್ವಾಗತ. ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲ ಸಮಿತಿ ಪುತ್ತೂರು ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತ 33ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲೋತ್ಸವದ ಈ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮಗೆಲ್ಲ ಗೌರವಿತರು, ಹಿರಿಯರು, ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗುವಂತಹ ಗೌರವಾಂತ ಈಶ್ವರ್ ಭಟ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲದ ಆ ನೇತೃತ್ವ ವಹಿಸಂತ ನನ್ನ ಆತ್ಮೀಯರು ಸನ್ಮಿತ ಚಂದ್ರಶೆಟ್ಟಿ ಉಪ್ಪಿನಂಗಡ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನನ್ನ ಆತ್ಮೀಯ ಸನ್ಮಿತರಾಗುವಂತ ಶಿವರಾಮ್ ಆಲ್ವಾರ್ ಅವರೇ, ಪಂಚಾಯತ್ನ ಸದಸ್ಯರಾಗುವಂತ ರಿಯಾಜ್ ಅವರೇ, ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗುವಂತ ಪಾವೂರ್ ಮೋನಾಕನ್ ಅವರೇ, ನಮ್ಮ ಸನ್ಮಿತರಾಗುವಂತ ರಜಾಕ್ ಹೀರಾದ್ ಅವರೇ, ಬದ್ರುದ್ದೀನ್ ಅವರೇ, ಅಜಿತ್ ರವರೇ, ವೇದಿಕೆ ಮೇಲೆ ನಮ್ಮ ರೋಷನ್ ಅವರೇ, ಇಂಥ ಎಲ್ಲ ನಮ್ಮ ವೇದಿಕೆ ಮೇಲೆ ಉಪಸ್ಥಿತ ಗಣ್ಯ ಅತಿಥಿಗಳೇ, ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲ ಸಮಿತಿಯ ಎಲ್ಲ ನಮ್ಮ ಪದಾಧಿಕಾರಿ ವರ್ಗದವರೇ, ನನ್ನ ಮುಂದಿರುವ ಗುರು ಹಿರಿಯರೇ, ಸಹೋದರರೇ, ಆತ್ಮೀಯರೇ, ಹಾಗೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವಂತ ಎಲ್ಲ ನಮ್ಮ ವಾಲಂಟಿಯರ್ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಪುತ್ತೂರಿನ ಕೋಟಿ ಚೆನ್ನಯ್ಯ ಕಮಲ ಸಮಿತಿಯ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಈ ಕಮಲೋತ್ಸವದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಕೂಡ ಉಲ್ಲಾಳದಲ್ಲಿ ಕಮಲೋತ್ಸವ ವಿಜೃಂಭಣೆ ಮಾಡ್ತಾ ಇದ್ದೇವೆ. ಇವತ್ತು ನಾನು ಉಲ್ಲಾಳದಲ್ಲಿ ಕಮಲೋತ್ಸವ ವಿಜೃಂಭಣೆ ಮಾಡಲಿಕ್ಕೆ ಪ್ರಮುಖ ಪ್ರೇರಣೆ ಯಾವುದಂತ ಹೇಳಿದ್ರೆ ಅದು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲ ಅಂತ ಹೆಮ್ಮೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಬಹುಶಃ 92-93 ಆ ಕಾಲದಲ್ಲಿ ಯಾವಾಗ ಪ್ರಾರಂಭ ಆಯ್ತಾ, ನಾನಿರ್ಲಿ, ಈಶ್ವರ ಮಾಲ್ವಿ, ರಾಕೇಶ್ ಮಾಲಿ, ನಾವೆಲ್ಲ ಮಿತ್ರರಾಗಿದ್ದೆವು. ಆ ಟೈಮಲ್ಲಿ ಬಹುಶಃ ಆ ಟೈಮ್ನಲ್ಲಿ ಜೋಡುಕೆರೆ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲ ಇಲ್ಲಿ ಆದಂತ ಸಂದರ್ಭದಲ್ಲಿ ಅವತ್ತು ಕೂಡ ನಾನು ಇಲ್ಲಿ ಬಂದು ಭಾಗವಹಿಸಿ ಅವತ್ತಿನ ನೆನಪು ಈಗಲೂ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಮಲ ಯಾವ ಇವತ್ತು ಪುತ್ತೂರು ನಡೀತಿದೆಯಾ, ಇದು ಬಹುಶಃ ಎಲ್ಲಾ ಕಮಲೋತ್ಸವದ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಅದಕ್ಕಾಗಿ ಪುತ್ತೂರಿನ ಜನತೆ ನಾನು ಯಾವಾಗಲೂ ಕೂಡ ನಾನು ಅಭಿನಂದಿಸಿಕೊಂಡು, ಕಮಲೋತ್ಸವ ಅಂತ ಹೇಳಿದ್ರೆ ಬರೀ 2 ದಿನ ಕಮಲ ಮಾತ್ರ ಅಲ್ಲಿ ಮುಗಿದಂತ ಅಲ್ಲ. ಒಂದು ಕಮಲೋತ್ಸವ ಅಂತ ಹೇಳಿದ್ರೆ ಒಂದು ಊರಿನ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರ ಏನಿದೆ, ವಿಚಾರ ಏನಿದೆ, ಇದೆಲ್ಲವೂ ಕೂಡ ನಾವು ವಿಜೃಂಭಣೆಯಿಂದ ನಾವು ಬಹಳ ಸಂತೋಷದ ಆಚರಿಸುವ ಜೊತೆಯಲ್ಲಿ ಈ ಎಲ್ಲಾ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅದು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿ ಬರುವಂತ ಮಕ್ಕಳಿಗೆ ವರ್ಗಾಯಿಸುವ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ. ಅದಕ್ಕಾಗಿ ನಾನೊಂದು ಮಾತು ಯಾವಾಗ ಕೂಡ ಹೇಳ್ತಾ ಇರ್ತೇನೆ, ಇವತ್ತು ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ಬರಲಿ, ಆಧುನಿಕ ತಂತ್ರಜ್ಞಾನದಲ್ಲಿ ಯಾವುದೇ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಬರಲಿ, ಯಾವ ದೇಶದ ಯಾವ ಸಂಸ್ಕೃತಿ ಬಂದಿದ್ದರೂ ಕೂಡ ದೇಶದ ಮತ್ತು ನಮ್ಮ ಕರಾವಳಿಯ ಮಣ್ಣಿನ ಸಂಸ್ಕೃತಿಯನ್ನು ಮೆಟ್ಟಿ ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗ್ಲಿಲ್ಲ. ಅದು ಇಂಥ ಕಾರ್ಯಕ್ರಮ ನಾವು ಎಲ್ಲ ಕಡೆ ಮಾಡುವ ಕಾರಣ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಎಲ್ಲಾ ಕಾರ್ಯಕ್ರಮ ಪ್ರೋತ್ಸಾಹ ಆಗಲಿ, ಯುವ ಜನ ಅರ್ಥ ಮಾಡಿಕೊಂಡು ನೀವು ದೊಡ್ಡವರಾದಾಗ ಇದರ ಚುಕ್ಕಾಣಿ ನೀವು ಹಿಡಿದು ತೆಗೆದುಕೊಂಡು ಮುಂದೆ ಹೋಗುವಂತ ಜವಾಬ್ದಾರಿ ಅಂತ ಅವೆಲ್ಲ ಇವತ್ತು ಹಮ್ಮಿಕೊಳ್ಬೇಕು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕೆಲವರು ಬಹುಶಃ ಕಮಲ ಆಗ್ಬಾರ್ದು ಅಂತ ಬೆಳಕಿನ ಸಮಸ್ಯೆ ಇದೆ. ನಾನು ಅವ್ರಿಗೆ ಯಾವಾಗಲೂ ಕೂಡ ಹೇಳ್ತೇನೆ, ಮೊನ್ನೆ ಕೂಡ ನಾನು ಹೇಳಿದ್ದೇನೆ, ನೋಡಿ ನಮ್ಮ ವರ್ಷಕ್ಕೆ ಕೆಲವರು ಹೇಳ್ತಾರೆ ಅದು ಕೋಣೆಗೆ ಹೊಡಿತಾರೆ ಅಂತ, ಅವ್ರಿಗೆ ಬಹಳ ಸ್ಪಷ್ಟವಾಗಿ ನಾನು ಹೇಳುದಿಷ್ಟೇ, ವರ್ಷಕ್ಕೆ ಆಗುದು 25 ಕಮಲಗ ಮಾತ್ರ. 365 ದಿವಸಗಳಲ್ಲಿ 25 ದಿವಸ ಮಾತ್ರ ಕೋಣ ಇವತ್ತು ಓಡುವಂಥದ್ದು. ಅವತ್ತು ಬಹುಶಃ ಪ್ರೀತಿಯಿಂದ ಅನ್ನೋದು 2 ಪೆಟ್ಟು ಕೊಡ್ತಾರೆ. ಅದು ಬೇರೆ 340 ದಿವಸ ಕೂಡ ಆ ಕೋಣ ಮಾಲೀಕ ತನ್ನ ದೊಡ್ಡ ಮಗ ಯಾವ್ದಂತ ಹೇಳಿದ್ರೆ ಈ ಕೋಣಗಳೇ ಅವನಿಗೆ ದೊಡ್ಡ ಮಾಲೀಕನಾಗಿ ಪ್ರೀತಿ ಮತ್ತು ವಿಶ್ವಾಸದಿಂದ ಅಕ್ಕರಿಂದ ಸಾಕ್ತಾರೆ ಅಂತ ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾ ಎಲ್ಲ ಈ ಕೋಣದ ನಮ್ಮ ಮಾಲೀಕರಿಗೂ ಅದರ ಜೊತೆ ಓಟಗಾರರಿಗೂ ಅದರಲ್ಲಿರುವ ಬೆಂಬಲ ಕೊಡುವಂತೆಲ್ಲ ಬೆಂಬಲ ಇವರಲ್ಲಿ ಇದ್ರೆ ಮಾತ್ರ ಕಮಲೋತ್ಸವ ಆಗ್ಲಿಕ್ಕೆ
ಸಾಧ್ಯ ಆಗ್ತದೆ. ನಿಮ್ಮನ್ನೆಲ್ಲ ಕೂಡ ನಾನು ಸ್ಮರಿಸಿಕೊಂಡು ನಿಮ್ಗೆಲ್ಲರೂ ಶುಭಾಶಯ ಸಲ್ಲಿಸಿ ನಿಮ್ಮ ಪ್ರೋತ್ಸಾಹ ನಿಮ್ಮೊಂದು ಆಸಕ್ತಿ ಈ ಕಮಲೋತ್ಸವ ಇಷ್ಟು ಜೀವಂತವಾಗಿ ಇಟ್ಟುಕೊಂಡು ಬಹುಶಃ ಇವತ್ತು ಎಲ್ಲಾ ಕಡೆ ಇವತ್ತು 26 ಕಡೆ ಆಗ್ತದೆ, ಮುಂದಿನ ಬೇರೆ ಬೇರೆ ಕಡೆ ಇವತ್ತು ಪ್ರಾರಂಭ ಆಗ್ತದೆ. ಆದ ಕಾರಣ ನಿಮ್ಗೆಲ್ಲರಿಗೂ ಇದೆಲ್ಲ ಈ ಒಂದು ಉತ್ಸವದ ನಾವೆಲ್ಲರೂ ಕೂಡ ಸೇರುವಂತ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ಇದೆಲ್ಲರ ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು, ಎಲ್ಲಾ ರಾಜಕೀಯ ಪಕ್ಷದವರು, ಎಲ್ಲ ಬಡವರು ಶ್ರೀಮಂತರು, ಶಿಕ್ಷಣ ಇದ್ದವರು ಶಿಕ್ಷಣ ಇಲ್ಲದವರು, ನಿರ್ಗತಿಕರು ಎಲ್ಲರಿಗೂ ಒಟ್ಟಿಗೆ ಬೆರೆಸಿ ನಾವೆಲ್ಲರೂ ಒಂದೇ ಸೇರಿಸುವಂತ ಒಂದು ದೊಡ್ಡ ಮಟ್ಟ ಸಂಸ್ಕೃತಿಯ ಹಬ್ಬ ಅಂತ ಹೇಳಿದ್ರೆ ಅದು ಕಮಲೋತ್ಸವ ಅಂತ ಬಹಳ ಹೆಮ್ಮೆಯಿಂದ ನಾನು ಸಭೆಯಲ್ಲಿ ಕೂಡ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ, ನಿನ್ನೆ ಉದ್ಘಾಟನಾ ಕಾರ್ಯಕ್ರಮದ ನಾನು ಬರ್ಬೇಕಂತ ನನಗೆ ಬಹಳ ಆಸೆ ಇದ್ರು ಕೂಡ ದೇವರು ನನ್ನ ಸರಿಯಾಗಿ ಸಮರ್ಪಣೆಗೆ ಒಂದು ಮುಟ್ಟಿಸುವಂತ ಕೆಲಸ ಅದು ಮಾಡಿದ್ದಾನೆ. ಅದಕ್ಕಾಗಿ ನಾನು ವಿಶೇಷವಾದ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.